ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಡಿಕೆ ಶಿವಕುಮಾರನ ಮಿತ್ತು ರಾಜಕೀಯ ಪ್ರೇರಿತ ಸಿಬಿಐ ದಾಳಿಯನ್ನು ಖಂಡಿಸಾದ ಇಂಟಕ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ನೇತೃತ್ವದ ಕುಡ್ಲಡ್ ಸೋಮವಾರ ಪ್ರತಿಭಟನೆ ನಡೆಪಾಯಿರು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜರ್ ಬಿಜೆಪಿ ಸರ್ಕಾರದ ಸೇಡ್ದ ರಾಜಕೀಯನ್ ಖಂಡಿಸಾಯಿರು. ಬಿಜೆಪಿ ನಾಯಕರಿನ ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೆಪಾದ ಸಿಬಿಐ ದಾಳಿ ನಡೆಪಾಯರ ಒತ್ತಾಯಿಸಾಯಿರು. ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮೇಲೆ ಪದೇ ಪದೇ ಸಿಬಿಐ ಐಟಿ ಮತ್ತು ಇಡಿ ದಾಳಿ ನಡೆದಿದೆ. ಇವತ್ತು ಏನು ಅವರ ಮನೆಗೆ ಬೆಳಿಗ್ಗೆ 6 ಗಂಟೆಗೆ ಮತ್ತು ಡಿಕೆ ಸುರೇಶ್ ಅವರ ಮನೆಗೆ ದಾಳಿ ನಡೆದಿದೆ. ಇದು ಒಂದು ಬಿಜೆಪಿಯ ಕುತಂತ್ರ ಮತ್ತು ಬಿಜೆಪಿಯ ಪ್ರಯೋಜಿತವಾಗಿರ್ತಕ್ಕಂಥ ಒಂದು ದಾಳಿ. ಈವರೆಗೆ ಅನೇಕ ಸಂದರ್ಭಗಳಲ್ಲಿ ಸಿಬಿಐ ಅವರು ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಅನೇಕರು ಇವತ್ತು ಅಕ್ರಮ ಸಂಪತ್ತುಗಳನ್ನು ಹೊಂದಿಕೊಂಡಿದ್ದಾರೆ. ಇವತ್ತು ಈಗಾಗಲೇ ಡಿಕೆ ಶಿವಕುಮಾರರನ್ನು ಬಂಧಿಸಿ 50 ದಿನಗಳ ಕಾಲ ಜೈಲಲ್ಲಿ ಇರಿಸಿ ಅವರ ಮೇಲೆ ಐಟಿ ಮತ್ತು ಇಡಿಯ ಒಂದು ತನಿಖೆಯನ್ನು ಕೂಡ ನಡೀತಾ ಇದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇದೆ. ಏನಾದರೂ ಅವರಲ್ಲಿ ಅಕ್ರಮ ಆಸ್ತಿ ಇದ್ದರೆ ಅವರು ಈಗಾಗಲೇ ಕೋರ್ಟ್ಗಳಲ್ಲಿ ಮತ್ತು ಬಾಂಡನ್ನು ಕೊಟ್ಟಿದ್ದಾರೆ. ಮತ್ತು ಒಬ್ಬ ಚುನಾಯಿತ ಪ್ರತಿನಿಧಿ ಇವತ್ತು ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು, ಬಂಧನ ಮಾಡಲಿಕ್ಕೆ ತಂತ್ರ ಮಾಡಿರ್ತಕ್ಕಂಥದ್ದು, ಅವರ ಮೇಲೆ ದಾಳಿ ಮಾಡಿಸಿರ್ತಕ್ಕಂಥದ್ದು, ಇದು ಒಂದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ದಾಳಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಬಂಧುಗಳೇ, ಇವತ್ತು ಏನೋ ತಾಕತ್ತಿದ್ರೆ, ಯಡಿಯೂರಪ್ಪನವರಿಗೆ ಶಕ್ತಿ ಇದ್ದಿದ್ರೆ, ಯಡಿಯೂರಪ್ಪನ ಮೇಲೆ ಇವತ್ತು ಅವರ ಮಗನ ಮೇಲೆ 17 ಕೋಟಿ ರೂಪಾಯಿಗಳು ಒಂದು BDA ಹಗರಣದಲ್ಲಿ ಕಿಕ್ ಬ್ಯಾಗನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ದಾಖಲೆಗಳನ್ನು ಇವತ್ತು ಸದನದಲ್ಲಿ ಅಸೆಂಬ್ಲಿಯಲ್ಲಿ ನೀಡಿದ್ದೇವೆ. ಅದರ ಬಗ್ಗೆ ತನಿಖೆ ನಡೆಸಲಿ. 2,000 ಕೋಟಿ ರೂಪಾಯಿ ಕೊರೋನಾದಲ್ಲಿ ಅದರ ಸಾಮಾನುಗಳನ್ನು ಪರಿಕರಗಳನ್ನು ಖರೀದಿ ಮಾಡುವಲ್ಲಿ 2,000 ಕೋಟಿ ರೂಪಾಯಿಗಳನ್ನು ತಿಂದಿದ್ದಾರೆ. ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ನೀವು ಒಂದು ಗಂಟೆಗೆ ಬೆಂಡೆ, ಇನ್ನೊಂದು ಗಂಟೆಗೆ ಸುಣ್ಣ ಬೇಡ. ನಿಮಗೆ ತನಿಖೆ ಆಗಬೇಕು ಡಿಕೆ ಶಿವಕುಮಾರ್ ಮೇಲೆ ಅನ್ನುವುದಾದರೆ ನೀವು ವಿಜೇಂದ್ರನ ಮೇಲೆ ತನಿಖೆ ಆಗಲಿ, ಯಡಿಯೂರಪ್ಪನ ಮೇಲೆ ತನಿಖೆ ಆಗಲಿ, ಶ್ರೀರಾಮುಲು ಮೇಲೆ ತನಿಖೆ ಆಗಲಿ, ಡಾಕ್ಟರ್ ಸುಧಾಕರ್ ಅವರ ಮೇಲೆ ತನಿಖೆ ಆಗಲಿ. ಅವರು ಎಷ್ಟು % ತಿಂದಿದ್ದಾರೆ, ಎಷ್ಟು % ದುಡ್ಡು ಮೋದಿಗೆ ಕೊಟ್ಟಿದ್ದಾರೆ, ಎಷ್ಟು % ದುಡ್ಡು ಅಮಿತ್ ಶಾ ಕೊಟ್ಟಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಲಿ. RTGS ಮೂಲಕ ದುಡ್ಡು ತೆಗೆದುಕೊಂಡಂಥ ಸರ್ಕಾರ, ಅದರ ಬಗ್ಗೆ ತನಿಖೆ ಬೇಡ. RTGS ಮೂಲಕ ದುಡ್ಡು ತೆಗೆದುಕೊಂಡ್ರೆ ತನಿಖೆ ಬೇಡ. ಮತ್ತು ಯಾರಾದರೂ ಮನೆ ಕಟ್ಟಿದ್ದಾರೆ, ಮಗಳ ಮದುವೆಗೆ ಚಿನ್ನ ತಂದಿಟ್ಟಿದ್ದಾರೆ ಆದರೆ ಅದರ ಮೇಲೆ CBI ತನಿಖೆ. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ತನಿಖೆ ನಡೆಯಬೇಕಾಗಿತ್ತು, CBI ತನಿಖೆ ಆಗಬೇಕಾಗಿತ್ತು. ಯಡಿಯೂರಪ್ಪನ ಮೇಲೆ ತನಿಖೆ, CBI ತನಿಖೆ ಆಗಬೇಕಾಗಿತ್ತು. ವಿಜೇಂದ್ರ ಅವರ ಮೇಲೆ CBI ತನಿಖೆ ಆಗಬೇಕಾಗಿತ್ತು. ರಾಮುಲು ಅವರ ಮೇಲೆ CBI ತನಿಖೆ ಆಗಬೇಕಾಗಿತ್ತು. ಡಾಕ್ಟರ್ ಸುಧಾಕರ್ ಅವರ ಮೇಲೆ ತನಿಖೆಗಳು ಬೇಡ, ಅವರ ಮೇಲೆ ಕ್ರಮಗಳು ಬೇಡ. ನಿಮಗೆ ಮತ್ತು ಹೇಳ್ತಾರೆ ತನಿಖೆ ನಡೆಯಲಿ, ಅವರು ಸತ್ಯಾಸತ್ಯದವರೆಗೆ ಬರೀಲಿ. ನೀವು ಕೋಟ್ಯಾಂತರ ರೂಪಾಯಿಯನ್ನು ಹಂಚಿ ಚುನಾವಣೆ ಮಾಡಿದ್ದೀರಲ್ವಾ? ಕಳೆದ ಆಪರೇಷನ್ ಕಮಲ ಮಾಡಿ 15 ಜನ MLAಗಳನ್ನು BJPಯಿಂದ, ಕಾಂಗ್ರೆಸ್ಸಿಂದ BJPಗೆ ಕೊಂಡೋಗಿ ಒಂದೊಂದು ಚುನಾವಣೆಯಲ್ಲಿ 30-40 ಕೋಟಿ ರೂಪಾಯಿ ಖರ್ಚು ಮಾಡಿ ಗೆಲ್ಲಿಸಿ ತಂದಿದ್ದೀರಲ್ವಾ? ಅದರ ಬಗ್ಗೆ ತನಿಖೆ ಆಗಬೇಕು. ಎಲ್ಲಿಯಾದರೂ ಮೋದಿ ಅವರಿಗೆ ನೈತಿಕತೆ ಇದ್ದಿದ್ದರೆ, ಅಮಿತ್ ಶಾ ಅವರಿಗೆ ನೈತಿಕತೆ ಇದ್ದಿದ್ದರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ಧೈರ್ಯ ಇದ್ದಿದ್ರೆ ಮೊದಲು ಈ ಚುನಾವಣೆಗಳಲ್ಲಿ ನಡೆದ ಅಕ್ರಮ ಬಗ್ಗೆ ತನಿಖೆ ಆಗಲಿ. ಆಪರೇಷನ್ ಕಮಲದ ಬಗ್ಗೆ ದುಡ್ಡು ಕೊಟ್ಟದರ ಬಗ್ಗೆ ತನಿಖೆ ಆಗಲಿ. ನಂತರ ಎಲ್ಲವೂ ತನಿಖೆ ಮಾಡೋಣ. ನಾವು ತನಿಖೆಗೆ ಹೆದರುವುದಿಲ್ಲ. ಈ ರಾಜಕೀಯದಲ್ಲಿ ನಾವು ಈ ಕುತಂತ್ರಗಳಿಗೆ ಹೆದರುವ ಪ್ರಶ್ನೆ ಇಲ್ಲ. ಏನೇ ಬರಲಿ ನಾವು ಒಗ್ಗಟ್ಟಾಗಿ ಡಿಕೆ ಶಿವಕುಮಾರ್ ಜೊತೆ ಇದ್ದೇವೆ. ಇಂಥ 100 CBIಗಳನ್ನು ಎದುರುವ ಶಕ್ತಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಯೂತ್ ಇಂಟಕ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಿನಕರ್ ಶೆಟ್ಟಿ ಸರ್ಕಾರದ ನಡೆಯನ್ನು ಖಂಡಿಸಾಯಿರು. ಡಿಕೆ ಶಿವಕುಮಾರ್ ಅವರನ್ನ ಐಡಿ ದಾಳಿ ಮಾಡಿರ್ತಕ್ಕಂಥದ್ದು ಬಹಳ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ. ಇವತ್ತು ಕಾರ್ಮಿಕರ ವಿರೋಧಿಯಾಗಿ ಕಾನೂನನ್ನು ಜಾರಿಗೆ ತಂದು ಅದನ್ನು ಮರೆಮಾಚಲಿಕ್ಕೋಸ್ಕರ ಇವತ್ತು ಏಕಾಏಕಿ ಇವತ್ತು ರಾಜ್ಯದಲ್ಲಿ ಇವರು ಮಾಡಿರ್ತಕ್ಕಂಥ ಈ ಒಂದು ಕಾನೂನು ವಿರುದ್ಧ ಕಾಯ್ದೆಗಳನ್ನು ವಿರೋಧಿಸ್ತಾರೆ ಒಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡು
ಇವತ್ತು ತನ್ನ ಮಗನ ಭ್ರಷ್ಟಾಚಾರವನ್ನು ಒಂದು ಪಾರದರ್ಶಕವಾಗಿ ಅದನ್ನು ತನಿಖೆ ಮಾಡದೆ ಅದನ್ನು ಜನರಿಂದ ದೂರ ತಳ್ಳಬೇಕನ್ನುವ ದೃಷ್ಟಿಯಲ್ಲಿ ಇವತ್ತು ಬಹಳ ಪೂರ್ವಯೋಜಿತವಾಗಿ ದಾಳಿ ಮಾಡಿದ್ದಾರೆ. ಇದನ್ನ ಕರ್ನಾಟಕ ಇಂಟಕ್ ಬಹಳ ಖಂಡಿಸ್ತದೆ. ಮತ್ತೆ ಇಂಟಕ್ನ ಸಮಸ್ತ ಕಾರ್ಮಿಕರು DK ಶಿವಕುಮಾರ್ ಅವರ ಜೊತೆ ಇರ್ತದೆ, ಅವರ ನಮ್ಮ ಸಂಸದರಾದಂಥ DK ಸುರೇಶ್ ರವರ ಜೊತೆ ಇರ್ತದೆ. ಅದೇ ರೀತಿ ಇವತ್ತು ಇಡೀ ದೇಶದಲ್ಲಿ ನಾಚಿಕೆಗೇಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತಾದರೆ ಇವತ್ತೊಂದು ಹೆಣ್ಣು ಮಗಳನ್ನ ನಾಲಿಗೆ ಕಟ್ಟು ಮಾಡಿ, ಮೂಳೆ ಕಟ್ಟು ಮಾಡಿ, ರೇಪ್ ಮಾಡಿ, ಇವತ್ತು ಒಂದು ಅವಮಾನೀಯ ರೀತಿಯಲ್ಲಿ ಮನೆಯವರಿಗೆ ಹಣ ಕೊಡದೆ ಇವತ್ತು ಅದು ರೇಪೇ ಅಲ್ಲ ಅಂತ ಹೇಳ್ತಾರೆ. ಇವರು ಸುಟ್ಟಾಕಿ ಆಗಿದೆ. ಇವತ್ತು ವೈದ್ಯಕೀಯ ಒಂದು ಪರೀಕ್ಷೆ ಕೂಡ ಆಗಲಿಲ್ಲ. ಇಂಥ ಒಂದು ಹೀನಾಯ ಸ್ಥಿತಿ ದೇಶದಲ್ಲಿ ಆಗ್ತದೆ ಅಂತಾದರೆ ಇದನ್ನು ನಾವು ಇಂಟಕ್ ಖಂಡಿಸ್ತೇವೆ. ಇವತ್ತು ಪ್ರತಿಯೊಂದು ನಮ್ಮ ಜಿಲ್ಲೆಯ ಇಂಟಕ್ ನಾಯಕರು ನಾವು ಇವತ್ತು ಸೇರಿದ್ದೇವೆ. ಮುಂದಿನ ದಿನದಲ್ಲಿ ಈ ರೀತಿಯ ಒಂದು ದಾಳಿಯನ್ನು ಹಿಂದೆ ತೆಗಿಬೇಕು. ಇಲ್ಲ ಅಂತ ಆದರೆ ಮುಂದಿನ ದಿನದಲ್ಲಿ ಬೃಹದಾಕಾರವಾಗಿ ಇಂಟಕ್ ಕೂಡ ಈ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿಗೆ ಇಚ್ಛೆಪಡ್ತೇನೆ. ಕೆಪಿಸಿಸಿ ಕಾರ್ಯದರ್ಶಿ, ಪಾಲಿಕೆ ಸದಸ್ಯರು ನವೀನ್ ಡಿಸೋಜಾ, ಇಂಟಕ್ ನಾಯಕರು ನಾಗೇಂದ್ರ ಚಪ್ಪಿನಮಗರು, ದೀಕ್ಷಿತ್ ಶೆಟ್ಟಿ, ಪುನೀತ್ ಶೆಟ್ಟಿ, ಚಿರಂಜೀವಿ ಅಂಚನ್, ಹರೀಶ್ ರಾವ್, ವಿಶಾಲ್ ಶೆಟ್ಟಿ, ಸಮತ್ ಕಂದಕ್, ಸಿದ್ದಿಕ್ ಹಸನ್, ಉಮೇಶ್ ದೇವಾಡಿಗ, ದಿನೇಶ್ ಶಿವನಗರ್, ಸಿರಾಜುದ್ದೀನ್, ಸಿನಾನ್ ಮೊಯ್ದೀನ್, ಮೆರಿಲ್, ಮುನೀರ್ ಬಾಬಾ, ಸಂಪತ್ ಲೋಬು, ಮೇಘರಾಜ್, NSUI ರಾಷ್ಟ್ರೀಯ ನಾಯಕರು ಅಶಿತ್ ವಿರೇರಾ, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಸುಮಿತ್, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿಫಾಲ್ ರಾಜ್, ಪದ್ಮಸ್ಮಿತ್ ಅಧಿಕಾರಿ ಪ್ರತಿಭಟನಾ ಮುತಾಲಿಕೆ ನೀಡಿದ್ದಾರೆ.